ಕೋವಿಡ್-19 ಬಂದ ನಂತರ ಜನರಲ್ಲಿ ಇತರ ಸಾಂಕ್ರಾಮಿಕ ರೋಗಗಳ ಜಾಗೃತಿ ಕಡಿಮೆಯಾಗಿದೆ. ಈ ನಿಟ್ಟಿನಲ್ಲಿ 2025ರ ವೇಳೆಗೆ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡುವ ಗುರಿಯೊಂದಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಸಕ್ರಿಯ ಕ್ಷಯ ರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನ ನಡೆಸಲಾಗುವುದೆಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯಾರಿ ಹೇಳಿದರು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕ್ಷಯ ರೋಗಕ್ಕೆ 5,000 ವರ್ಷಗಳ ಇತಿಹಾಸವಿದ್ದರೂ ಜನರಲ್ಲಿ ಕ್ಷಯ ರೋಗದ ಮಾಹಿತಿಯ ಕೊರತೆ ಇದೆ. ಆದ್ದರಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಡಿಸೆಂಬರ್ ಇಡೀ ತಿಂಗಳು ಸಕ್ರಿಯ ಕ್ಷಯ ರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನ ನಡೆಯಲಿದೆ ಎಂದು ಹೇಳಿದರು. ಪುರಾತನವಾಗಿರುವಂತಹ ಒಂದು ಕಾಯಿಲೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಟ್ಯೂಬರ್ಕ್ಯುಲೋಸಿಸ್, ಕ್ಷಯ. ನಮ್ಮ ಹಿರಿಯರೆಲ್ಲರಿಗೂ ಗೊತ್ತು. ಈ ಕಾಯಿಲೆ ಬಗ್ಗೆ ಮಾಹಿತಿ ತೆಗೆದು ಹೋದ್ರೆ 5,000 ವರ್ಷಗಳ ಒಂದು ಚರಿತ್ರೆ ಇದೆ. ಹಿಂದೆ ಈಜಿಪ್ಟ್ ದೇಶದಲ್ಲಿರುವಂತಹ ಮಮ್ಮಿಗಳಲ್ಲಿ ಕೂಡ ಇದನ್ನ ಗುರುತಿಸಿದ್ದಾರೆ. ಜೊತೆಯಲ್ಲಿ ನಮ್ಮ ಆಯುರ್ವೇದ ಪಂಡಿತರು ಕೂಡ ಇದನ್ನ ಗುರುತಿಸಿಬಿಟ್ಟು ಆ ಕಾಯಿಲೆಗೆ ರಾಜ ಯಕ್ಷ ಅಂತ ಹೇಳಿಬಿಟ್ಟು ಕರೀತಾ ಇದ್ರು. ಕಫ ಪರೀಕ್ಷಾ ಕಾರ್ಯಕ್ರಮ ಅಂತ ಹೇಳಿದ್ರೆ ಡಿಸೆಂಬರ್ 1 ನಾಳೆ ಇಂದ 31ನೇ ತಾರೀಕಿನವರೆಗೆ ನಮ್ಮ ಆರೋಗ್ಯ ಇಲಾಖೆಯ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಯಾರಿಗೆ ಕ್ಷಯ ರೋಗದ ಲಕ್ಷಣಗಳಿದೆ ಅವರ ಕಫವನ್ನ ಪರೀಕ್ಷೆ ಮಾಡ್ತಾರೆ. ಕ್ಷಯರೋಗ ತಮಗೆಲ್ಲ ಗೊತ್ತಿದ್ದಾಗೆ ಶ್ವಾಸಕೋಶಕ್ಕೆ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆ. 80-85% ಜಾಸ್ತಿ ಶ್ವಾಸಕೋಶಕ್ಕೆ ಬರ್ತಾರೆ. ಒಂದು 15% ಶ್ವಾಸಕೋಶದಿಂದ ಹೊರಗಡೆ ಕಾಣಿಸ್ಕೊಳ್ತಾರೆ. ಅದಕ್ಕೆ ಶ್ವಾಸಕೋಶೇತರ ಕ್ಷಯ ಅಂತ ಕರೀತೇವೆ. ಈ ಸಂದರ್ಭ ಜಿಲ್ಲಾ ಟಿಬಿ ಆಫೀಸರ್ ಡಾಕ್ಟರ್ ಬದ್ರುದ್ದೀನ್ ಎಮ್ಎನ್, ಜಿಲ್ಲಾ ಪಿಪಿಎಂ ಕೋಆರ್ಡಿನೇಟರ್ ಡಾಕ್ಟರ್ ಮನೋಜ್ ಕೆ, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಡಾಕ್ಟರ್ ಹುದಾರ್ ಉಪಸ್ಥಿತರಿದ್ದರು.